ಈ ಒಂದು ವೇದಿಕೆಯಲ್ಲಿ ವಿವೇಕರಯ್ಯವಂಥ ವಿದ್ವಾಂಸರ ಜೊತೆ ಕುಳಿತುಕೊಳ್ಳೋದೇ ಒಂದು ಭಾಗ್ಯ ಅಂತ ನಾನು ಭಾವಿಸಿ ನನಗೆ ಅನಿಸಿರುವ ಒಂದು ಎರಡು ಮಾತನ್ನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಪ್ರವಾಸೋದ್ಯಮ ಮತ್ತು ಅಭಿವೃದ್ಧಿ ಈ ಎರಡು ಶಬ್ದಗಳು ಬಹಳ ಚಾಲ್ತಿಯಲ್ಲಿವೆ. ಪ್ರವಾಸೋದ್ಯಮ ಆಗಬೇಕು, ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಅಂದರೆ ಏನು, ಪ್ರವಾಸೋದ್ಯಮ ಅಂದರೆ ಏನು ಎಂಬ ಒಂದು ತರ್ಕಕ್ಕೆ ನಾವು ಬರಬೇಕಾಗಿದೆ. ಬಹುಶಃ ನನ್ನ ಅನಿಸಿಕೆ ಏನಂದರೆ, ಯಾವುದೇ ಒಂದು ಮಂಗಳೂರು ಅಂತಲ್ಲ, ಯಾವುದೇ ಒಂದು ರಾಜ್ಯದ ಅಥವಾ ಪ್ರದೇಶದ ಒಂದು ಪ್ರವಾಸೋದ್ಯಮ ಕೇಂದ್ರ ಆಗಬೇಕಾದ್ರೆ ಇಟ್ ಶುಡ್ ಬಿ ಶೋಕೇಸ್ ಆಫ್ ಆ ಲ್ಯಾಂಡ್ನ ಕಲ್ಚರ್, ಅಲ್ಲಿಯ ಸಂಸ್ಕೃತಿಯ, ಅಲ್ಲಿಯ ಬೌದ್ಧಿಕ ಅಥವಾ ಭೌಗೋಳಿಕ ಅಥವಾ ಅಲ್ಲಿಯ ನಡೆ ನುಡಿ, ಅಲ್ಲಿಯ ಜನರ ಇದೆಲ್ಲ ಅದು ಶೋಕೇಸ್ ಆಗಬೇಕು. ಅದು ಪ್ರಪಂಚಕ್ಕೆ ಗೊತ್ತಾಗಬೇಕಾಗತ್ತೆ. ಬಹುಶಃ ಆಗ ಮಾತ್ರ ಒಂದು ಪ್ರವಾಸೋದ್ಯಮಕ್ಕೆ ಅರ್ಥ ಬರುತ್ತೆ. ಅದರ್ವೈಸ್ ಕೇವಲ ಒಂದು ಹಣ ಮಾಡುವ ಉದ್ದೇಶದಿಂದ ಪ್ರವಾಸೋದ್ಯಮ ಬೆಳವಣಿಗೆ ಆಗಬೇಕಂತ ಹೇಳಿದರೆ ಬಹುಶಃ ಅದು ಮುಂದಿನ ದಿನಗಳಲ್ಲಿ ನಮಗೆ ನಾವೇ ಅಪಾಯವನ್ನು ಕಂಡುಕೊಂಡಂಗೆ ಅಂತ ನನ್ನ ಭಾವನೆ. ನಾನು ಯಾವ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ ನಿಮ್ಗೆ ಅನಿಸಿರ್ಬೋದು. ಇತ್ತೀಚೆಗೆ ಕ್ಯಾಸಿನೋವನ್ನು ಮಂಗಳೂರಲ್ಲಿ ಆರಂಭ ಮಾಡಬೇಕೆಂಬ ಬಗ್ಗೆ ಮಂತ್ರಿಯವರು ಹೇಳಿದಾಗ ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು, ವಾದ ವಿವಾದ ಆಯಿತು. ಕೊನೆಗೆ ಅವರು ಇಲ್ಲ, ನಾವು ಕ್ಯಾಸಿನೋ ಯಾವುದೇ ಕಾರಣಕ್ಕೆ ಮಂಗಳೂರಲ್ಲಿ ಮಾಡಲ್ಲ ಅಂತೇಳಿದರು. ಬಹುಶಃ ಕ್ಯಾಪ್ಟನ್ ಕಾರ್ಣಿಕ್ ಅವರು ಮಾತಾಡುವಾಗ ಇಡೀ ಮಂಗಳೂರಿನ ಒಂದು ಸೊಬಗನ್ನು, ಇಲ್ಲಿ ಏನೇನು ಅವಕಾಶ ಇದೆ ಎಂಬುದನ್ನು ಬಹಳ ಸವಿವರವಾಗಿ ಹೇಳಿದ್ದಾರೆ. ಯಾಕಂದರೆ ಇಲ್ಲಿಯ ಕಲ್ಚರ್, ಇಲ್ಲಿಯ ಸಂಸ್ಕೃತಿ, ಅವ್ರು ಹೇಳಿದರು ಕಂಬಳವನ್ನು ಕೂಡ ನಾವು ಪ್ರಮೋಟ್ ಮಾಡ್ಬೋದು. ಆ್ಯಂಡ್ ಎಸ್ಪೆಷಲಿ ನನಗೆ ಭಾಳ ಇಷ್ಟ ಆಗಿದ್ದು ದಟ್ ರೈನ್ ಟೂರಿಸಮ್. ನನ್ನ ಗೆಳೆಯರು ಅನೇಕರು ದುಬೈಯಿಂದ ಬರ್ತಾರೆ. ನಾನು ಬೆಂಗಳೂರಿನಲ್ಲಿ ಕಳೆದ 3 ದಶಕಗಳಿಂದ ಇದ್ದರೂ ಕೂಡ ನಮ್ಮ ಫ್ರೆಂಡ್ಸ್ ಕಸಿನ್ಸ್ ಹೇಳ್ತೀವಿ ಬೊಳ್ಳ ಬನ್ನಾಗ ಪಂಡ್ಲೆ, ಬೊಳ್ಳ ತೂವೋಡು ಅಂತ. ಅಂದರೆ ಇಲ್ಲಿಯ ನೆರೆ ನೋಡೋದೇ ಒಂದು ಖುಷಿ. ಆ ಸಂದರ್ಭದಲ್ಲಿ ನಾವು ಏನೇನು ತಿಂಡಿ ತಿಂತೀವಿ, ಮಳೆಗಾಲದಲ್ಲಿ ಏನೇನು ತಿಂಡಿ ತಿಂತೀವಿ, ಆ ಥರದ ಒಂದು ಸಂಸ್ಕೃತಿ ಬಹುಶಃ ನಮ್ಮ ರಾಜ್ಯದಲ್ಲಿ ಬೇರೆ ಕಡೆ ಇಲ್ಲ. ಆಗಲೇ ಡಾಕ್ಟರ್ ಕಾರ್ಣಿಕರು ಹೇಳಿದರು, ಇಲ್ಲಿ ನೆಲ ಜಲ ಎಲ್ಲ ರೀತಿಯ ಒಂದು ಕನೆಕ್ಟಿವಿಟಿ ಇದೆ. ಇಲ್ಲಿ ಅದನ್ನು ನಾವು ಪ್ರಮೋಟ್ ಮಾಡಬೇಕಾಗಿದೆ. ನಾವು ಪ್ರಮೋಟ್ ಮಾಡುವಲ್ಲಿ ಖಂಡಿತವಾಗಿ ವಿಫಲವಾಗಿದ್ದೀವಿ. ಅಂದರೆ ಇದನ್ನು ಈ ರೀತಿ ಹೇಳ್ಬೋದೇನ, ಇಲ್ಲಿಯ ಶಾಸಕರಿಗಾಗಲಿ ಇಲ್ಲಿಯ ರಾಜಕಾರಣಿಗಳಿಗೆ ಆ ಪೊಲಿಟಿಕಲ್ ವಿಲ್ ಅದು ಇಲ್ಲದೇ ಕಾರಣ. ಆ ಪೊಲಿಟಿಕಲ್ ವಿಲ್ ಇದ್ದರೆ ಮಾತ್ರ ಖಂಡಿತ ಇಂಥ ಒಂದು ಸುಂದರವಾದ ಪ್ರದೇಶವನ್ನು ನಾವು ಇಡೀ ರಾಷ್ಟ್ರ ಮಟ್ಟದಲ್ಲಿ ತೋರ್ಸೋಕ್ಕೆ ಸಾಧ್ಯ. ಬಹುಶಃ ಕರಾವಳಿ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಹೆಗ್ಡೆ ಅವರು ಹೇಳಿದರು 1 ತಿಂಗಳು ಎಷ್ಟಾಯ್ತು ಅಂತ. ಬಹಳ ಸರಿಯಾದ ಸಮಯದಲ್ಲಿ ನೀವು ಅಧಿಕಾರ ಸ್ವೀಕಾರ ಮಾಡಿದರೆ ಇವತ್ತು ಐ ಥಿಂಕ್ ಯು ವಿಲ್ ಗೆಟ್ ದ ವೆರಿ ಗುಡ್ ಫೀಡ್ಬ್ಯಾಕ್ ಫ್ರಮ್ ಆಲ್ ದ ಮೀಡಿಯಾ ಪೀಪಲ್ ಆ್ಯಂಡ್ ಅದರ್ ಡಿಗ್ನಟರೀಸ್. ಸೊ ದ್ಯಾಟ್ ಒಂದು ಸಂಸ್ಕೃತಿಯನ್ನು ಉಳಿಸುವುದು ಮುಖ್ಯನೋ ಅಥವಾ ಒಂದು ಸಂಸ್ಕೃತಿಯ ಮೇಲೆ ಇನ್ನೊಂದು ಸಂಸ್ಕೃತಿ ದಾಳಿ, ಪ್ರವಾಸೋದ್ಯಮದ ನೆಪದಲ್ಲಿ, ಅಭಿವೃದ್ಧಿ ನೆಪದಲ್ಲಿ ಆಗೋದು ಮುಖ್ಯನಂತ ಎಂಬ ಬಗ್ಗೆ ಅದನ್ನು ಈ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟವರು ವ್ಯಾಖ್ಯಾನಿಸಬೇಕಾಗಿದೆ. ಅದರ ಬಗ್ಗೆ ಕೇರ್ ತಗೋಬೇಕಾಗಿದೆ. ನಾನು ಆಲ್ರೆಡಿ ಹೇಳಿದೆ, ಇಲ್ಲಿ ಫುಡ್ ಸಿಸ್ಟಮ್ ಕೂಡ ನಾನು ಬೆಳಿಗ್ಗೆ ಬರುವಾಗ PVS ಬಿಲ್ಡಿಂಗ್ ಹತ್ರ ಬಸ್ಸಲ್ಲಿ ಇಳಿದು ತಾಜ್ ಮಹಲಲ್ಲಿ ಕಾಫಿ ಕುಡಿದು ಬರುವಾಗ ಅಲ್ಲಿ ಆಟೋ ಹಿಡಿದು ಕೊಳ್ಳ ಆಟೋ ಡ್ರೈವರ್ ಅವ್ನಿಗೆ ಗೊತ್ತಿಲ್ಲ, ಅವನು ಹೇಳಿದ ಎಂಕ್ ತಾಜ್ ಮಹಲ್ದು ಒಂದು ಕಾಫಿ ಪರೋಡೆ ಏಪಲ್ಲ ಅಂತ. ದಟ್ ಈಸ್ ಅ ಬ್ರ್ಯಾಂಡ್. ತಾಜ್ ಮಹಲಲ್ಲಿ ನನಗೆ ಕಾಫಿ ಕುಡಿಲೇಬೇಕು ಅಂತ. ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೆ, ಬೆಂಗಳೂರು ಕನ್ನಡ ಅಂತ ಅಂದ್ಕೊಂಡು ಅವನು. ಆಮೇಲೆ ನಮಗೆ ಏನು ಗೊತ್ತಾ ಸರ್, ಬೆಳಿಗ್ಗೆ ಎದ್ದ ಕೂಡಲೇ ಉದಯವಾಣಿ ಓದಲೇಬೇಕು ಅಂತ ಉದಯವಾಣಿ ತೋರಿಸಿದ್ದ. ಈ ಥರ ಇಲ್ಲಿ ಜನ ಅವರದೇ ರೀತಿಯಲ್ಲಿ ಒಂದು ಬ್ರ್ಯಾಂಡನ್ನು ಸೃಷ್ಟಿ ಮಾಡಿದ್ದಾರೆ. ನಮಗೆ ನೋಡಿ, ಬೆಂಗಳೂರಿನಲ್ಲಿ ಮಂಗಳೂರು ಬಜ್ಜಿ ಅಂತ ಕೊಡ್ತಾರೆ, ನಾವಿಲ್ಲಿ ಅದನ್ನು ಗೋಳಿ ಬಜ್ಜಿ ಅಂತ ಹೇಳ್ತೇವೆ. ಈ ಥರ ತಿಂಡಿ ಅಂತೂ 100 ಬಗೆಯ ತಿಂಡಿಗಳಿವೆ. ಮಳೆಗಾಲದಲ್ಲಿ ಬರುವ ತಿಂಡಿ ಒಂದು, ಬೇಸಿಗೆಯಲ್ಲಿ ಒಂದು ತಿಂಡಿ. ಈ ಥರದ ಬಹುಶಃ ತಿಂಡಿಯನ್ನು ಅಥವಾ ಪ್ರವಾಸೋದ್ಯಮವನ್ನು, ಆಮೇಲೆ ಬಹಳ ಮುಖ್ಯವಾಗಿ ಅವರು ಹೇಳಿದರು ಜಾತ್ರೆಗಳು, ಇಲ್ಲಿ ದೇವಸ್ಥಾನಗಳು, ಜಾತ್ರೆಗಳು, ಆ ಕಲ್ಚರಲ್ಲಿ ನಮ್ಗೆ ಯಾವ ರೀತಿ ಕನೆಕ್ಟ್ ಆಗುತ್ತೋ ಅಂದರೆ ಪ್ರತಿಯೊಬ್ಬರು ಆ ಜಾತ್ರೆಗೆ ಅವ್ರ ಊರಿಂದ ಎಲ್ಲೇ ಇದ್ದರೂ ಕೂಡ ಆ ದಿನ ಬರಲೇಬೇಕು. ಈ ಥರದ ಟೂರಿಸಮ್ ಬಹುಶಃ ನಮ್ಮ ಮಂಗಳೂರಿಗೆ ಒಂದು ಹೊಸ ಆಯಾಮ ಕೊಡ್ಬೋದು ಅಂತ ನನ್ನ ಭಾವನೆ. ಆಮೇಲೆ ಯಾವುದೇ ಒಂದು ಅಭಿವೃದ್ಧಿ ಅಥವಾ ಪ್ರವಾಸೋದ್ಯಮ ನನ್ನ ಪ್ರಕಾರ ಬಡವರ ಮತ್ತು ಶ್ರೀಮಂತರ ಅಂತರವನ್ನು ಕಡಿಮೆ ಮಾಡಬೇಕು. ಆ ಅಂತರವನ್ನು ಕಡಿಮೆ ಮಾಡಿದ್ರೆ ಅಂದರೆ ಇಲ್ಲಿರುವ ಜನರಿಗೆ ಅದರ ಲಾಭ ಸಿಗಬೇಕಾಗಿದೆ. ಆಗ ಮಾತ್ರ ಆ ಪ್ರವಾಸೋದ್ಯಮಕ್ಕೆ ಅರ್ಥ ಇರುತ್ತೆ. ಇಲ್ಲರ ಯಾವನೊಬ್ಬ ಬಾಂಬೆಯಿಂದ ಬಂದು ಒಂದು 5 ಸ್ಟಾರ್ ಹೋಟ್ಲ್ ಹಾಕೋದಾಗಲಿ, ಅಥವಾ ಆಗಲೇ ಇವರು ಹೇಳಿದರು ಶ್ರೀಲಂಕಾದಿಂದ ಬಂದು ಒಬ್ಬರು 5 ಸ್ಟಾರ್ ಹೋಟ್ಲ್ ಹಾಕಿ ಇಲ್ಲಿವರೆಗೆ ಏನಿಲ್ಲ ಅಂದರೆ ಅದು ಬಹುಶಃ ಪ್ರವಾಸೋದ್ಯಮಕ್ಕೆ ಅರ್ಥ ಇಲ್ಲ ಅಂತ ನನ್ನ ಭಾವನೆ. ಈ ಥರದ ಒಂದು ಇನ್ವಾಲ್ವ್ಮೆಂಟನ್ನು ಬಹುಶಃ ಹೆಗ್ಡೆ ಅವರು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಗಣೇಶ್ ಕಾರ್ಣಿಕ್ ಅವರೇ, ನಿಮ್ಮ ಮೇಲೆ ಕೂಡ ಬಹಳ ಜವಾಬ್ದಾರಿ ಇದೆ. ನೀವು ಅವರಿಗೆ ಸಂಪೂರ್ಣ
ಒಂದು ಸಹಕಾರ ನೀಡಬೇಕು. ಯಾಕಂದರೆ ನಿಮ್ಮದೇ ಸರ್ಕಾರ ಇದೆ. ಖಂಡಿತ ಎಲ್ಲ ಈ ಜಿಲ್ಲೆಯ ಎಲ್ಲ ಶಾಸಕರು ಒಟ್ಟು ಸೇರಿ ಈ ಕೆಲಸ ಮಾಡಿದರೆ ಮಾತ್ರ ಕರಾವಳಿಯ ಪ್ರವಾಸೋದ್ಯಮ ನಮ್ಮ ರಾಜ್ಯಕ್ಕೂ ಕೂಡ, ಕರ್ನಾಟಕಕ್ಕೂ ಕೂಡ ಒಂದು ದೊಡ್ಡ ಕೊಡುಗೆ ಆಗ್ಬೋದು. ಅತ್ಯಂತ ಸಂತೋಷದ ವಿಷಯ ಅಂತ ಹೇಳ್ತಾ, ಈ ಪ್ರವಾಸೋದ್ಯಮ ಮತ್ತು ಅಭಿವೃದ್ಧಿ ಎರಡು ಒಟ್ಟೊಟ್ಟಿಗಾಗಲಿ, ಅದರ ಜೊತೆಗೆ ನಮ್ಮ ಸಂಸ್ಕೃತಿ ಕೂಡ ಉಳಿಲಿ. ಆಗಲೇ ಒಂದು ಮಾತು ಹೇಳಿದ್ರು, ಭಾಳ ಚೆನ್ನಾಗಿತ್ತು. ಈ ಕ್ಯಾಸಿನೋಗಳು ಬಂದರೆ ಏನಾಗುತ್ತೆ, ನಾವು ದುಡ್ದಿದ್ದೆಲ್ಲ ಒಂದು ದಿನದಲ್ಲಿ 1 ಗಂಟೆಯಲ್ಲಿ ಎಲ್ಲ ಹೋಗುತ್ತೆ. ಆದರೆ ಮಂಗಳೂರು ಯಾಕೆ ಫೇಮಸ್ ಅಂದರೆ ಪಿಗ್ಮಿ ಕಲೆಕ್ಷನ್. ಈ 5 ರಿಂದ 6 ನ್ಯಾಷನಲೈಸ್ ಬ್ಯಾಂಕನ್ನು ನಾವು ಈ ರಾಜ್ಯಕ್ಕೆ ಕೊಟ್ಟಿದ್ದೀವಿ. ಪಿಗ್ಮಿ ಕಲೆಕ್ಷನ್ ಅಂದರೆ ಹನಿಗೂಡಿ ಹಳ್ಳ. ಎವ್ರಿ ಡೇ ನಾವು ಹಣ ಹಾಕ್ಬಿಟ್ಟು ಇಲ್ಲಿ ಕೋಟ್ಯಾಧಿಪತಿ ಲಕ್ಷಾಧಿಪತಿ ಆದವರಿದ್ದಾರೆ. ಬೇರೆ ಈ ಥರದ ಜೂಜುಗಳು ಖಂಡಿತವಾಗಿಯೂ ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಒಳ್ಳೆಯದಲ್ಲ ಅಂತ ಹೇಳ್ತಾ, ನನಗೆ ಈ ಒಂದು ಅವಕಾಶ ಕೊಟ್ಟ ನಮ್ಮವರೇ ಆದ ಗೆಳೆಯ ಶಿವಾನಂದ ತಗಡೂರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ, ನಿಮ್ಮ ಜೊತೆ ಅಂದರೆ ಕರಾವಳಿ ಅಭಿವೃದ್ಧಿ ಆಗಲೇಬೇಕು. ಬಹಳ ಹಿಂದುಳಿದಿದೆ. ನಮಗೆ ಎಲ್ಲ ರೀತಿಯ ನೈಸರ್ಗಿಕ ಸಂಪತ್ತು ಇದ್ದರೂ ಕೂಡ ನಾನು ಮತ್ತೊಮ್ಮೆ ಹೇಳ್ತೇನೆ, ನಮ್ಮ ಜನರಿಗೆ ಪೊಲಿಟಿಕಲ್ ವಿಲ್ ಇಲ್ಲ. ನೀವು ವಿಧಾನಸೌಧದಲ್ಲಿ ಕೂತ್ಕೊಂಡು ಈ ಕೆಲಸವನ್ನು ಮಾಡಿ, ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ. ಪತ್ರಕರ್ತರು ತಗಡೂರವರು ಕೂಡ ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.